ಉಳ್ಳಾಲ ನಗರಸಭಾ ವ್ಯಾಪ್ತಿದ ಕಲ್ಲಾಪುಡು ಕೆ ಇನ್ನೋವೇಷನ್ದ 3ನೇ ವಾಣಿಜ್ಯ ಸಂಕೀರ್ಣ ಯೋಜನೆ ಕಿಯಾನ್ಸ ಲೆಫರ್ಡ್ಗೆ ಶಿಲಾನ್ಯಾಸ ಕಾರ್ಯಕ್ರಮ ಬುಧವಾರ ನಡೆಪಾಯರು. ಕಲ್ಲಾಪುಡು ಕೆ ಇನ್ನೋವೇಷನ್ದ 3ನೇ ವಾಣಿಜ್ಯ ಸಂಕೀರ್ಣ ಯೋಜನೆ ಕಿಯಾನ್ಸ ಲೆಫರ್ಡ್ಗೆ ಶಿಲಾನ್ಯಾಸ ಬುಧವಾರ ಕಾಂಡ ನಡೆತಲು. ಸುಮಾರು 50 ಹೆಚ್ಚ ವಿಶಾಲ ಕಾರ್ ಪಾರ್ಕಿಂಗ್ ವ್ಯವಸ್ಥೆ, 2 ಅಂತಸ್ತದ ವಾಣಿಜ್ಯ ಮಳಿಗೆ, 5ನೇ ಅಂತಸ್ತರು ಎಲ್ಲಿ ಆಸ್ಪತ್ರೆ, ಹೋಟೆಲ್, ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಲೆನ್ ಉಲಪಡೆಯನವು ಈ ಕಟ್ಟಡದ ವೈಶಿಷ್ಟ್ಯ. ಕೆ ಇನ್ನೋವೇಷನ್ದ ಕರೀಂರೆನಾ ಅಮೀರ್, ಅಬ್ದುಲ್ ರೆಹಮಾನ್, ಚಿಕ್ಕಪ್ಪ ಇಸ್ಮಾಯಿಲಿಯೆ, ಭೂಮಾಲಕರು ವಿಲ್ಫ್ರೆಡ್ ಡಿಸೋಜಾ ಶಿಲಾನ್ಯಾಸ ನಡೆಪಾಯರು. ಅಕ್ಬರ್ ಅಲಿ ಸಾದಿ ದುವಾ ನಡೆಪಾಯರು. حمدا طيبا مباركا فيه على كل حال ونعوذ بالله من حال أهل النار. اللهم صل على محمد صلاة ترضيك وترضيه وترضى بها عنا يا أرحم الراحمين. اللهم صل على محمد عبدك ورسولك وعلى المؤمنين والمؤمنات. ಅಭಿವೃದ್ಧಿಪೂರ್ವ ನಡೆದಿನ ಸಭೆಯಲ್ಲಿ ಹಿರಿಯ ರಾಜಕಾರಣಿ ಶ್ರೀ ಚಂದ್ರಶೇಖರ್ ಉಚ್ಚಿಲ್ ಹೊಸ ಕಟ್ಟಣದ ವಿವರಲೆನ್ ಉಲಪಡೆಯಿನ ಕರಪತ್ರನ ಬಿಡುಗಡೆ ಮಾಡ್ತದ. ಬಡತನಡಿ ಇತ್ತಿನ ಕರೀಂರೆನ ಕುಟುಂಬ ಇನಿ ಮಾತೆರ್ನಲ ಪ್ರೀತಿ ವಿಶ್ವಾಸನ ಗಳಿಸೈ ನಿರ್ದಾತ್ರ ಆ ದೇವೇರು ಅರೆಗು ಪೂರ್ತಿ ಆಶೀರ್ವಾದ ಮಲ್ತದಿರ್ಪಂಡು ತೆರಿಪಾಯರು. ಆರ್ಥಿಕ ಕ್ರೋಢೀಕರಣಗಳನ್ನು ಮಾಡಬೇಕಿದ್ರೆ, ಒಂದು ಧೈರ್ಯದಿಂದ ಒಂದು ಸಮುಚ್ಚಯ ಮಾಡಬೇಕಿದ್ರೆ ಅದು ಯಶಸ್ವಿ ಗೊತ್ತಾಗಿರುವಂಥದ್ದು. ಮತ್ತು ಬುಕ್ಕಿಂಗ್ ಆದದನ್ನು ಕೂಡ ರದ್ದುಪಡಿಸುವಂಥ ಒಂದು ವ್ಯವಸ್ಥೆ ಇದೆ. ಇವತ್ತು ಆರ್ಥಿಕ ಒಂದು ವ್ಯವಸ್ಥೆ ಹದಗೆಟ್ಟಂಥ ಈ ಸಂದರ್ಭದಲ್ಲಿ ಧೈರ್ಯದಿಂದ ಈ ಒಂದು ವಾಣಿಜ್ಯ ಸಂಕೀರ್ಣ ಮತ್ತು ವಸತಿ ಸಂಕೀರ್ಣವನ್ನು ಮಾಡಬೇಕಿದ್ರೆ ಅವರು ಹಿರಿಯರು ಏನೋ ಒಂದು ಒಳ್ಳೆಯದನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಒಂದು ಹಂತದಲ್ಲಿ ಆ ಬಡತನದಲ್ಲಿ ಇದ್ದಂಥ ಒಂದು ಕರೀಂ ಅವರ ಫ್ಯಾಮಿಲಿ ಇವತ್ತು ಎಲ್ಲ ಜನರನ್ನು ಕೂಡ ಪ್ರೀತಿ ವಿಶ್ವಾಸ ಗಳಿಸಿದ್ದರಿಂದ ಆ ದೇವರು ಅವರಿಗೆ ಪೂರ್ಣ ಆಶೀರ್ವಾದ ಮಾಡಿದ್ದಾರೆ ಎನ್ನಲಿಕ್ಕೆ ನನಗೆ ಭಾರಿ ಸಂತೋಷ ಆಗ್ತದೆ. ಉಳ್ಳಾಲ ನಗರಸಭೆದ ಮಾಜಿ ಕೌನ್ಸಿಲರ್ ಉಸ್ಮಾನ್ ಕಲ್ಲಾಪು ಪಾತಿರೊಂದು ಅಪ್ಪ ಅಮ್ಮನ ಆಶೀರ್ವಾದ ಇತ್ತೊಂದು ಮಲ್ಪುನ ಈ ಬೇಲೆಗೆ ದೇವರು ಖಂಡಿತ ಅನುಗ್ರಹನ ಕೊರ್ಪೇರ್ ಪಂಡು ತೆರಿಪಾಯರು. ಗುಣ ಈ ಊರಲ್ಲಿ ಬಂದವರು ಯಾರು ಸೋತಿಲ್ಲ, ಇನ್ಶಾಲ್ಲಾ ಇನ್ನೂ ಸೋಲುವುದಿಲ್ಲ. ಮೊದಲನೇ ಬಾರಿಗೆ ಹೇಳುವುದೇನೆಂದರೆ ಅವರು ತಂದೆ ತಾಯಿಯ ಆಶೀರ್ವಾದ ಇದ್ದುಕೊಂಡು ಮಾಡುವಂಥ ಈ ಕೆಲಸಕ್ಕೆ ದೇವರು ಅನುಗ್ರಹವನ್ನು ಖಂಡಿತವಾಗಲು ಕೊಡ್ತಾನೆ. ನಮ್ಮ ಸ್ನೇಹಿತರಾದರೂ ನಾವು ಅವರ ಒಳ್ಳೆತನಕ್ಕಾಗಿ ನಾವು ಅವರ ಹತ್ರ ಕೈ ಜೋಡಿಸಿದ್ದೇವೆ. ಈ ಪ್ರದೇಶದಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾರ್ಸಿಟಿಯು ಹೇಗೆ ಆಗ್ತದೆ, ಕಲ್ಲಾಪ್ ಪ್ರದೇಶದಲ್ಲಿ ಮಾರ್ಸಿಟಿಯನ್ನು ಕರೀಮಿರವರು ತರ್ತಾರೆ ಅಂತ ನಮಗೆ ಸಂಪೂರ್ಣವಾಗಿ ಭರವಸೆ ಇದೆ. ಈ ಕಟ್ಟಡ ಆಯ್ನಾತು ಬೇಗ ಅದು ಪೊರ್ಲುಡೆ ತರೆದೆರ್ಪಡು ಮಾತೆರೆಗ್ಲ ಉಪಯೋಗ ಆವಡ್ ಪಂಡದು ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು ಮಲಾರ್ ಹಾರೈಸಿರು. ಖಂಡಿತವಾಗಿ ಒಂದು ವ್ಯಕ್ತಿ ಈ ಪ್ರದೇಶಕ್ಕೆ ಬಂದು ಒಂದು ವಾಣಿಜ್ಯ ಸಂಕೀರ್ಣ ಉದ್ಘಾಟನೆ ಅಥವಾ ಕಟ್ಟಡ ಕಟ್ಟುವಾಗ ಈ ಪ್ರದೇಶದ ಎಲ್ಲ ಜಾತಿ ಧರ್ಮದವರು ಗೌರವ ಕೊಟ್ಟು ಅವರನ್ನು ಪೋಷಿಸುವುದು ನಮ್ಮ ಧರ್ಮ. ಮೊಹಮ್ಮದ್ ಪೈಗಂಬರ್ ಅವರು, ಬ್ರಹ್ಮಶ್ರೀ ನಾರಾಯಣ ಗುರುಗಳು, ಯೇಸು ಕ್ರಿಸ್ತರ ಸಂದೇಶವೇ ಅದೇ. ಯಾರು ನಮ್ಮೂರಿಗೆ ಅತಿಥಿಗಳಾಗಿ ವ್ಯಾಪಾರಕ್ಕೆ ಅಥವಾ ಏನಕ್ಕೆ ಬರುವುದಾದರೆ ಅವರನ್ನು ಸ್ವಾಗತಿಸಿ ಬೆಳೆಸುವುದೇ ನಮ್ಮ 3 ಧರ್ಮದ ಗ್ರಂಥದಲ್ಲಿ ಸಹ ಅಡಗಿದೆ. ಹಾಗಾಗಿ ಕರೀಮ್ರವರು ಖಂಡಿತವಾಗಿ ಅಲ್ಲಾ ಕರೀಮ್ ಒಳ್ಳೆಯ ಹೆಸರು, ಅದ್ರಮಿಚ್ಚರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕೆಂತ ಹೇಳಿದರೆ ಭವ್ಯ ಭಾರತಕ್ಕೆ ಒಳ್ಳೆಯ ಒಂದು ಮಗನನ್ನು ನೀವು ಕೊಟ್ಟಿದ್ದೀರಿ. ಅದಕ್ಕಾಗಿ ಅವರ ತಂದೆಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಕಲ್ಲಾಪು ಜುಮಾ ಮಸೀದಿಯ ಅಧ್ಯಕ್ಷರು ಅಬ್ದುಲ್ ಬುಕಾರಿ, ಪೆರ್ಮನೂರು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ವಂದನೆ ಫಾದರ್ ಡಾಕ್ಟರ್ JB ಸಲ್ದಾನ, ಕಟ್ಟಡ ವಿನ್ಯಾಸ ಸಲಹೆಗಾರರು ಶ್ರೀ ಪ್ರೇಮಾನಂದ ಶೆನೈ, ವಾಸ್ತು ವಿನ್ಯಾಸಗಾರರು ಶ್ರೀ ಸಂತೋಷ್ ಶೆಟ್ಟಿ, ಆತ್ಮಶಕ್ತಿ ಸಹಕಾರ ಸಂಘದ ಅಧ್ಯಕ್ಷರು ಶ್ರೀ ಚಿತ್ತರಂಜನ್ ಬೋಳಾರ್, ಹಿತೈಷಿಲು ಇಬ್ರಾಹಿಂ ಅಹಮದ್, ಉಮರ್ ಫಾರೂಕ್, ಮೊಹಮ್ಮದ್ ಅಶ್ರಫ್, ಇಂಜಿನಿಯರ್ ಅಬ್ದುಲ್ ರಶೀದ್, UB ಮೊಹಮ್ಮದ್, ಅಬ್ಬಾಸ್ ಹಾಜಿ ಪೆರಿಬೈಲ್ ಕಾರ್ಯಕ್ರಮದ ಪಾಲ್ಪಡೆದು ಶುಭ ಹಾರೈಸಿದರು.
ಉಚ್ಚಿಲ ಮುಬಾರಕ್ ವೆಲ್ಫೇರ್ ಇನ್ಸ್ಟಿಟ್ಯೂಷನ್ದ ಅಧ್ಯಕ್ಷರು ಅಬ್ದುಲ್ ನಾಸಿರ್ ಸಭೆ ನಿಂತ್ಕೊಂಡು ಸಭೆ ಸ್ಥಾರಕೆ ಮಲ್ತೇರು. ಸಂಸ್ಥದ ಮಾಲಕರು ಅಬ್ದುಲ್ ಕರೀಂ ಉಚ್ಚಿಲ್ ಸೊಲ್ಮೆ ಸಂದಾಯರು.